ಪ್ರೀತಿಯನ್ನಿಟ್ಟು ಮಂಕುತಿಮ್ಮನ ಕಗ್ಗವನ್ನ ಆಲಿಸುತ್ತಿರುವ ಎಲ್ಲ ಕೇಳುಗರಿಗೆ ನಮಸ್ಕಾರ. ಇಂದಿನ ಜ್ಞಾನವೇ ಬೆಳಕು ಸರಣಿ ಸಂಚಿಕೆ 163 ಕಗ್ಗ ವ್ಯಾಖ್ಯಾನದಲ್ಲಿ ನಾನು ನಿಮ್ಮೊಂದಿಗೆ ಕರುಣಾಕರ ಬಳಕೂರು. ಕಗ್ಗ ಗಾಯನಕ್ಕೆ ಧ್ವನಿಯಾಗಲಿದ್ದಾರೆ ವಿದ್ವಾನ್ ಸುರೇಶ್ ರಾವ್ ಅತ್ತೂರು. ಕೇಳುಗರೆ, ಕಗ್ಗ ಮಾಲಿಕೆಯನ್ನು ನಿರಂತರವಾಗಿ ಕೇಳಲು ಜ್ಞಾನವೇ ಬೆಳಕು ಯೂಟ್ಯೂಬ್ ಚಾನಲ್ ಅನ್ನು ಹಿಂದೆ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಇಂದಿನ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ ಡಿವಿಜಿಯವರ ಕಗ್ಗವನ್ನ ಕೇಳಿ ಬರೋಣ. ಮಂದಾಕ್ಷಿ ನಮಗೆ ಇಹುದು ಬಲು ದೂರ ಸಾಗದದು, ಸಂದೆ ಮಸಕಿನೊಳು ಇಹುದು ಜೀವನದ ಪಥವು. ಒಂದು ಎಟುಕದು ಕೈಗೆ ಏನೋ ಕೆಣಕುವುದು, ಸಂಧಿಯವೇ ನಮ್ಮ ಗತಿ ಮಂಕುತಿಮ್ಮ. ಮಂದಾಕ್ಷಿ ನಮಗಿಹುದು ಬಲು ದೂರ ಸಾಗದದು, ಸಂದೆ ಮಸಕಿ ನುಡಿಯುವುದು ಜೀವನದ ಪಥವು. ಮಂದಾಕ್ಷಿ ನಮಗಿಹುದು ಬಲು ದೂರ ಸಾಗದದು, ಸಂದೆ ಮಸಕಿ ನುಡಿಯುವುದು ಜೀವನದ ಪಥವು. ಒಂದು ಮೆಟುಕದು ಕೈಗೆ ಏನೋ ಕೆಣಕುವುದು, ಸಂಧಿಯವೇ ನಮ್ಮ ಗತಿ ಮಂಕುತಿಮ್ಮ. ಸಂಧಿಯವೇ ನಮ್ಮ ಗತಿ ಮಂಕುತಿಮ್ಮ. ಬಂಧುಗಳೇ, ನಮಗೆಲ್ಲರಿಗೂ ನೀಡಿರುವ ದೃಷ್ಟಿಯು ಸ್ವಲ್ಪ ಮಂದಮತಿಯಾಗಿರುವಂತಹದ್ದು. ಅಂದರೆ ಹತ್ತಿರ ಇರುವ ವಸ್ತುವನ್ನ ಸ್ಪಷ್ಟವಾಗಿ ಕಾಣಬಹುದು ಅಥವಾ ತಿಳಿಯಬಹುದು, ಆದರೆ ದೂರದಲ್ಲಿರುವ ವಸ್ತುವನ್ನ ಸ್ಪಷ್ಟವಾಗಿ ಕಾಣಲಾರೆವು. ಆ ವಸ್ತುಗಳು ಸ್ಪಷ್ಟವಾಗಿ ಕಾಣಬೇಕಾದ್ರೆ ಒಂದೇ ಅದರ ಹತ್ತಿರ ನಾವು ಹೋಗ್ಬೇಕು, ಅಥವಾ ಸೂಕ್ಷ್ಮ ದರ್ಪಣವನ್ನಿಟ್ಟು ಅದನ್ನು ನೋಡ್ಬೇಕು ನಾವು. ಅಂದ್ರೆ ನಮ್ಮೆಲ್ಲರ ಜೀವನದಲ್ಲಿ ನಡೆಯುವ ಕ್ರಿಯೆಗಳ ಬಗ್ಗೆ ವಿಶ್ಲೇಷಣೆಯನ್ನು, ಅವಲೋಕನವನ್ನು ಮಾಡಿಕೊಳ್ಬೇಕಾಗ್ತದೆ. ಅಂತೆಯೇ ಇಂದಿನ ದಿನದ ಬಗ್ಗೆ ಹೀಗೆಯೇ ನಡೆಯುತ್ತದೆ ಅಂತ ಹೇಳಬಹುದಾದರೂ ನಾಳೆಯ ದಿನದಲ್ಲಿ ಏನೆಲ್ಲ ಕ್ರಿಯೆಗಳು ನಡೆಯಬಹುದು ಎನ್ನುವ ಬಗ್ಗೆ ನಮಗೆ ಸ್ಪಷ್ಟತೆಯೂ ಇರುವುದಿಲ್ಲ, ಅದನ್ನು ಹೇಳಲು ಕೂಡ ಸಾಧ್ಯ ಆಗೋದಿಲ್ಲ. ಆ ದೃಷ್ಟಿಯನ್ನ ಭಗವಂತ ನಮ್ಗೆ ಯಾರಿಗೂ ಕೂಡ ನೀಡಿಲ್ಲ. ಆದ್ರೆ ಏನನ್ನ ಮಾಡಬಹುದು ಎನ್ನುವ ಕಲ್ಪನೆ ನಮ್ಮಲ್ಲಿ ಇರಬೇಕಾಗ್ತದೆ, ಅದರಂತೆ ನಾವು ಮಾಡಬಹುದು. ಆದುದರಿಂದ ನಮ್ಮೆಲ್ಲರ ಜೀವನದಲ್ಲಿ ಇಂತಹ ಘಟನೆಗಳು ಘಟಿಸುತ್ತವೆ ಅಥವಾ ಘಟಿಸುವುದಿಲ್ಲ, ಹೀಗೆ ನಡೆಯುತ್ತದೆ ಅಂತ ಹೇಳಲು ಸಾಧ್ಯ ಆಗೋದಿಲ್ಲ. ಒಂದರ್ಥದಲ್ಲಿ ಮಸಕು ತುಂಬಿರುವ ಸಂಜೆ ಹೇಗೆ ಕಾಣುತ್ತದೋ ಹಾಗೆಯೇ ನಮ್ಮೆಲ್ಲರನ್ನ ಆವರಿಸಿಕೊಂಡಿದೆ. ಹಾಗಾಗಿ ನಾವು ನಡೆಯುವ ದಾರಿಯಲ್ಲಿ ಎಲ್ಲವೂ ಮಸಕಾಗಿ ಕಾಣ್ತದೆ. ನಾವು ಆಸೆ ಪಟ್ಟಿರುವ ವಸ್ತುಗಳನ್ನ ಪಡೆಯುವಲ್ಲಿ ಹಲವು ರೀತಿಯ ಪ್ರಯತ್ನಗಳು ಮಾಡ್ತೇವೆ. ಕೆಲವೊಂದು ಬಾರಿ ಸಿಗ್ತದೆ, ಇನ್ನು ಕೆಲವು ಬಾರಿ ಸಿಗೋದಿಲ್ಲ. ಆ ಆಸೆಗಳು ಈಡೇರಿದಾಗ ನಮ್ಮ ಖುಷಿಗೆ ಪಾರವೇ ಇರೋದಿಲ್ಲ. ಬಹಳಷ್ಟು ಖುಷಿ ಪಡ್ತೇವೆ, ಸಂಭ್ರಮ ಪಡ್ತೇವೆ, ಕುಣಿದು ಕುಪ್ಪಳಿಸ್ತೇವೆ. ಆದರೆ ಅದೇ ಆಸೆ ನಿರಾಸೆ ಆದಾಗ ಬಹಳಷ್ಟು ದುಃಖಕ್ಕೊಳಗಾಗ್ತೇವೆ, ಖಿನ್ನತೆಗೊಳಗಾಗ್ತೇವೆ. ಏನೋ ಒಂದನ್ನ ನಾವು ಬದುಕಿನಲ್ಲಿ ಕಳ್ಕೊಂಡಿದ್ದೀವಿ ಅಂತ ಮೂಲೆ ಗುಂಪಾಗ್ತೇವೆ. ಹಾಗಾಗಿ ಅವುಗಳನ್ನ ಪಡೆಯುವಲ್ಲಿ ನಮ್ಮ ನಿರಂತರವಾದಂಥ ಪ್ರಯತ್ನಶೀಲವು ಇನ್ಯಾವುದನ್ನೋ ಕೆಣಕ್ತದೆ. ನಾವು ಆಸೆ ಪಟ್ಟಿರುವುದನ್ನು ಬಿಟ್ಟು ಇನ್ಯಾವುದನ್ನೋ ಮನಸ್ಸು ನಮ್ಮನ್ನ ಸೆಳೀತದೆ. ಆಗ ಈ ಹಿಂದೆ ನಾವೇನನ್ನ ಆಸೆ ಪಟ್ಟಿದ್ದೀವಿ ನೋಡಿ, ಅದು ಮೂಲೆ ಗುಂಪಾಗತ್ತೆ. ನಮ್ಮ ಪ್ರಯತ್ನವು ಯಾವುದರ ಸೆಳೆತಕ್ಕೆ ಒಳಗಾಗಿದೆ ಆ ಆಸೆ ಹಿಂದೆ ಹೋಗ್ತದೆ. ಬಂಧುಗಳೇ, ಇಂಥ ಸ್ಥಿತಿಯು ನಮ್ಮೆಲ್ಲರ ಮನಸ್ಸಿಗೆ ಬಹಳಷ್ಟು ಇಕ್ಕಟ್ಟನ್ನ ತಂದೊಡ್ಡುತ್ತದೆ. ತಮ್ಮೆಲ್ಲರ ಅನುಭವ ಕೂಡ ಬಂದಿರಬಹುದು. ಹಾಗಾಗಿ ಇಂತಹ ಗೊಂದಲದ ಗೂಡಾಗಿ ಸಂದೇಹ, ಸಂದಿಗ್ಧತೆಗೆ ಒಳಗಾದಾಗ ಏನ್ ಮಾಡ್ಬೋದು, ಏನ್ ಮಾಡಬೇಕು ಅನ್ನೋದು ಕೂಡ ಇಲ್ಲಿ ಬಹಳಷ್ಟು ನಮ್ಮನ್ನ ಒಂದು ಸಂಕಟಕ್ಕೆ ಈಡು ಮಾಡಿಕೊಡುತ್ತದೆ. ಹಾಗಾಗಿ ಮೊದಲ ಆದ್ಯತೆ ಏನಿತ್ತೋ ಅದನ್ನ ಪಡೆಯುವಲ್ಲಿ ನಮ್ಮ ನಿರಂತರವಾದಂಥ ಪ್ರಾಮಾಣಿಕ ಪ್ರಯತ್ನ ಎಲ್ಲಿ ಕೂಡ ದಾರಿ ತಪ್ಪಬಾರದು. ಸ್ಪಷ್ಟವಾಗಿರಬೇಕು, ನಿಶ್ಚಲವಾಗಿರಬೇಕು. ಆಗ ಖಂಡಿತವಾಗಿ ಆ ಆಸೆಯನ್ನು ಈಡೇರಿಸಿಕೊಳ್ಳಲಿಕ್ಕೆ ಸಾಧ್ಯತೆಗಳಿದ್ದಾವೆ. ಮೊದಲ ಗುರಿ ಈಡೇರುವ ತನಕ, ನಮ್ಮ ಮೊದಲ ಆಸೆ ಈಡೇರುವ ತನಕ ನಮ್ಮಲ್ಲಿರುವಂಥ ಶ್ರದ್ಧೆ,
ಅಪಾರವಾದಂಥ ಪರಿಶ್ರಮ ಅದು ಖಂಡಿತವಾಗಿ ಒಂದಲ್ಲ ಒಂದು ದಿನ ಅದು ಫಲವನ್ನು ಕೊಡುತ್ತದೆ. ಹಾಗಾಗಿ ಕಠಿಣ ಶ್ರಮವಿದ್ದಾಗ ಗೆಲುವು ಕೂಡ ಅಲ್ಲಿ ಖಂಡಿತವಾಗಿ ಗೆಲ್ತದೆ. ಆಸೆಗಳಿಗೆ ದಾಸನಾಗಿರದೆ ಸ್ವಚಿತ್ತದ ಬಗ್ಗೆ ವಿಮರ್ಶೆ, ಕಾಳಜಿಯ ಎಚ್ಚರವನ್ನು ವಹಿಸುವ ಮೂಲಕ ಎಚ್ಚರಿಕೆಯ ಹೆಜ್ಜೆಗಳನ್ನು ಇಡೋಣ. ಆ ಮೂಲಕ ನಮ್ಮೆಲ್ಲರ ಬದುಕನ್ನ ಬಂಗಾರವಾಗಿಸೋಣ. ನಾಳೆ ಇನ್ನೊಂದು ಕಗ್ಗದೊಂದಿಗೆ ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ.